ಕಾರ್ಕಳದ ಉಮಿಕಲ್ನ ಪರಶುರಾಮ ಪ್ರತಿಮೆಯ ರಿಯಾಲಿಟಿ ಚೆಕ್ಗೆ ಸಂಬಂಧಪಟ್ಟಂತೆ ಪ್ರತಿಭಟನೆ ನಡೀತಾ ಇದೆ. ಇಂದು 8ನೇ ದಿನಕ್ಕೆ ಕಾಲಿಟ್ಟಿದೆ. ಇದೇ ವೇಳೆ ಪ್ರತಿಭಟನಾಕಾರರು ಕುಸಿದು ಬಿದ್ದು ಆಸ್ಪತ್ರೆಗೆ ದಾಖಲಾದಂತಹ ಘಟನೆ ನಡೆದಿದೆ. ಇವೆಲ್ಲರ ಮಧ್ಯೆ ಮಾಜಿ ಸಚಿವ ಸುನಿಲ್ ಕುಮಾರ್ ಅವರು ಪತ್ರಿಕಾಗೋಷ್ಠಿಯನ್ನು ನಡೆಸಿದ್ದು, ಪರಶುರಾಮ ಪ್ರತಿಮೆಗೆ ಸಂಬಂಧಪಟ್ಟಂತೆ ಅದು ನನ್ನ ಆಸ್ತಿಯಲ್ಲ, ನಾನು ಗುತ್ತಿಗೆದಾರನೂ ಅಲ್ಲ, ಯಾವುದೇ ತನಿಖೆಗೆ ಸಿದ್ಧ. ಇದರ ಹಿಂದೆ ಮುನಿಯಾಲು ಉದಯ್ ಕುಮಾರ್ ಶೆಟ್ಟಿ ಅವರು ಇರುವಂಥ ಸಾಧ್ಯತೆ ಇದೆ ಅನ್ನೋ ಮಾತನ್ನು ಹೇಳಿದ್ದಾರೆ. ಬಹುಶಃ ಇದೊಂದು ಮಾತು ಮತ್ತು ಈ ಪತ್ರಿಕಾಗೋಷ್ಠಿ ಇನ್ನಷ್ಟು ಚರ್ಚೆಗಳಿಗೆ ಕಾರಣ ಆಗುವಂಥ ಸಾಧ್ಯತೆ ಇದೆ. ಸುನಿಲ್ ಕುಮಾರ್ ಅವರು ನೇರವಾಗಿ ಮಾತಾಡಿದ್ದಾರೆ. ಪ್ರತಿಭಟನಾಕಾರರು ಕಳೆದ 7 ದಿನಗಳಿಂದ ಮಾಡ್ತಾರೆ. ಇವತ್ತು 8ನೇ ದಿವಸ ಪ್ರತಿಭಟನಾಕಾರರು ಪ್ರತಿಭಟನೆಯನ್ನು ಮುಂದುವರಿಸಿದ್ದು ಉಪವಾಸ ಸತ್ಯಾಗ್ರಹ ನಡೀತಾ ಇದೆ. ಪ್ರತಿಭಟನೆಯ ವೇದಿಕೆಯಲ್ಲಿದ್ದಂತಹ ಇಬ್ಬರು ಆರೋಗ್ಯದಲ್ಲಿ ಏರುಪೇರಾದ ಹಿನ್ನೆಲೆಯಲ್ಲಿ ಕುಸಿತು ಬಿದ್ದಿದ್ದಾರೆ. ತಕ್ಷಣ ಅವರನ್ನು ಆಸ್ಪತ್ರೆಗೆ ದಾಖಲುಪಡಿಸಲಾಗಿದೆ. ಆರೋಗ್ಯ ಸಿಬ್ಬಂದಿ ತಪಾಸಣೆಯನ್ನು ನಡೆಸಿದ್ದಾರೆ. ಉಪವಾಸ ಸತ್ಯಾಗ್ರಹ ಕೈಗೊಂಡು 8 ದಿನ ಕಳೆದರೂ ಸ್ಥಳಕ್ಕೆ ಆಗಮಿಸದೇ ಇರುವಂತಹ ಉಡುಪಿ ಉಸ್ತುವಾರಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಬಗ್ಗೆ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಪ್ರತಿಭಟನಾಕಾರರು. ಈ ಪ್ರಕರಣಕ್ಕೆ ಸಂಬಂಧಪಟ್ಟಿಸಿದಂತೆ ಸೂಕ್ತ ತನಿಖೆ ನಡೆಸುವಂತೆ ಜಿಲ್ಲಾಧಿಕಾರಿ ಸಹಿತ ಸರ್ಕಾರದ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದರೂ ನಿಷ್ಪ್ರಯೋಜಕವಾಗಿದೆ ಎಂದು ಪ್ರತಿಭಟನಾಕಾರರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬೇಡಿಕೆ ಈಡೇರದೇ ಇದ್ದಲ್ಲಿ ಪ್ರತಿಭಟನಾಕಾರರು ಪ್ರಾಣವನ್ನೇ ಕೊಡೋದಾಗಿ ಬಿಗಿಪಟ್ಟು ಹಿಡಿದಿದ್ದಾರೆ. ಪರಿಸ್ಥಿತಿಯ ಗಂಭೀರತೆ ಉಡುಪಿ ಜಿಲ್ಲಾಧಿಕಾರಿ ಅವರು ಅರ್ಥ ಮಾಡಿಕೊಳ್ಳಬೇಕು. ನಮ್ಮ ಬೇಡಿಕೆ ಈಡೇರದಿದ್ದಲ್ಲಿ ಉಪವಾಸ ಸತ್ಯಾಗ್ರಹದಿಂದ ಹಿಂಜರಿಯುವುದೇ ಇಲ್ಲ ಎಂದು ಹೇಳಿದ್ದಾರೆ. ಜಿಲ್ಲಾಡಳಿತದ ನಿರ್ಲಕ್ಷ್ಯಕ್ಕೂ ಸಾರ್ವಜನಿಕ ವಲಯದಲ್ಲಿ ತೀವ್ರ ಆಕ್ರೋಶ ವ್ಯಕ್ತವಾಗಿದೆ. ಆದರೆ ಇದಕ್ಕೂ ಮುನ್ನ ಈ ವಿಚಾರವಾಗಿ ಸುನಿಲ್ ಕುಮಾರ್ ಪತ್ರಿಕಾಗೋಷ್ಠಿಯನ್ನು ನಡೆಸಿದ್ದು, ಅಭಿವೃದ್ಧಿಯನ್ನು ಅಪಹಾಸ್ಯ ಮಾಡುವುದೇ ಕೆಲವರ ಪ್ರವೃತ್ತಿಯಾಗಿದೆ ಎಂದಿದ್ದಾರೆ. ಈ ವಿಚಾರವಾಗಿ ಸಂಬಂಧಪಟ್ಟಂತೆ ಯಾವುದೇ ತನಿಖೆಗೆ ಸಿದ್ಧ ಎಂದಿದ್ದಾರೆ. ಸುನಿಲ್ ಕುಮಾರ್ ಪತ್ರಿಕಾಗೋಷ್ಠಿಯಲ್ಲಿ ಸಾಕಷ್ಟು ವಿಚಾರಗಳನ್ನು ಹೇಳಿದ್ದಾರೆ. ಒಂದೆಡೆಯಲ್ಲಿ ಮುನಿಯಾಲು ಉದಯ್ ಕುಮಾರ್ ಶೆಟ್ಟಿ ಅವರ ಬಗ್ಗೆ ಪರೋಕ್ಷವಾಗಿ ಟಾಂಗ್ ನೀಡಿದ್ದಾರೆ ಸುನಿಲ್ ಕುಮಾರ್ ಅವರು. ಕೆಲವರು ಇದನ್ನೇ ಪ್ರವೃತ್ತಿಯನ್ನಾಗಿ ಮಾಡಿಕೊಂಡಿದ್ದಾರೆ. ಅಭಿವೃದ್ಧಿ ಮಾಡಿದರೆ ಅದಕ್ಕೆ ಅಪಹಾಸ್ಯ ಮಾಡ್ತಾರೆ. ನಾವು ಅಭಿವೃದ್ಧಿಯನ್ನು ಮಾಡಿದ್ದೇನೆ, ಸಾಕಷ್ಟು ಪ್ರವಾಸೋದ್ಯಮ ಇಲಾಖೆಗೆ ಸಂಬಂಧಪಟ್ಟಂತೆ ಮತ್ತು ಪ್ರವಾಸೋದ್ಯಮಕ್ಕೆ ಸಂಬಂಧಪಟ್ಟಂತೆ ನಾನು ಸಾಕಷ್ಟು ಕೆಲಸಗಳನ್ನು ಮಾಡಿದ್ದೇನೆ. ಆದರೆ ಪ್ರವಾಸೋದ್ಯಮದ ವಿಚಾರದಲ್ಲಿ ನಾನು ಕೈಗೊಂಡಂಥ ಅದೆಷ್ಟೋ ಅಭಿವೃದ್ಧಿ ಕಾರ್ಯಗಳನ್ನು ಕೆಲವರು ಸಹಿಸದೆ ಅಪಹಾಸ್ಯ ಮಾಡೋದೇ ಪ್ರವೃತ್ತಿಯಾಗಿದೆ ಅಂತ ಹೇಳಿದ್ದಾರೆ. ಆದರೆ ಪ್ರತಿಭಟನಾಕಾರರು ಪಟ್ಟು ಹಿಡಿದು 8ನೇ ದಿವಸಕ್ಕೂ ತಮ್ಮ ಪ್ರತಿಭಟನೆ ಮುಂದುವರಿಸಿದ್ದು, ಪ್ರತಿಭಟನಾ ವೇದಿಕೆಯಲ್ಲಿ ಇದ್ದಂತಹ ಇಬ್ಬರು ಕುಸಿದು ಬಿದ್ದಂತಹ ಘಟನೆ ನಡೆದಿದೆ. ಅವರನ್ನು ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಈ ಬಗ್ಗೆ ನೇರವಾಗಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಪ್ರತಿಭಟನಾಕಾರರಲ್ಲಿ ಒಬ್ಬರಾಗಿರುವಂತಹ ದಿವ್ಯ ಅವರು. ಓಕೆ, ಈಗ ಸುನಿಲ್ ಕುಮಾರ್ ಪತ್ರಿಕಾಗೋಷ್ಠಿಯಲ್ಲಿ ಏನು ಹೇಳಿದ್ದಾರೆ ಕೇಳ್ಕೊಂಬರೋಣ. ನನ್ನ ಅಪೇಕ್ಷೆ, ಉಡುಪಿ ಜಿಲ್ಲೆಗೆ ಪ್ರವಾಸೋದ್ಯಮಕ್ಕೆ ಬರುವಂತಹ ಸಂದರ್ಭದಲ್ಲಿ ಆ ಎಲ್ಲ ಪ್ರವಾಸಿಗರು ಕೂಡ ಪರಶುರಾಮ ಥೀಮ್ ಪಾರ್ಕಿಗೆ ಬರುವಂತಾಗಬೇಕು. ಅಷ್ಟು ಒಳ್ಳೆಯ ಪ್ರವಾಸೋದ್ಯಮ ಕ್ಷೇತ್ರ ಆಗಿ ಅದು ಅಭಿವೃದ್ಧಿ ಆಗಬೇಕು ಅನ್ನುವಂತ ಯೋಚನೆಗಳು ನಮ್ದು. ಆದರೆ ಕಳೆದ 6 ತಿಂಗಳಿನಿಂದ ಕಾರ್ಕಳದ ಅಭಿವೃದ್ಧಿಯನ್ನ ಅಪಹಾಸ್ಯ ಮಾಡುವಂತ ಒಂದು ಗುಂಪು ಹುಟ್ಟುಕೊಂಡಿದೆ. ಕಾರ್ಕಳದಲ್ಲಿ ಯಾವುದೇ ಅಭಿವೃದ್ಧಿಯ ಚಟುವಟಿಕೆಗಳು ಒಳ್ಳೆಯದಾದ್ರೆ ಅದನ್ನು ಅವಹೇಳನ ಮಾಡುವಂತ ಒಂದು ಗುಂಪು ಪ್ರಾರಂಭ ಆಗಿದೆ. ಇದರ ನೇತೃತ್ವವನ್ನ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಉದಯ್ ಶೆಟ್ಟಿ ತೆಗೆದುಕೊಂಡಿದ್ದಾರೆ. ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಒಂದು ವಿಘ್ನ ಸಂತೋಷಿ ಆತ. ಅಭಿವೃದ್ಧಿ ಯಾವ ಕಾಲದಲ್ಲಾದರೂ ಕೂಡ ಅದನ್ನು ಅಭಿನಂದಿಸಬೇಕಾಗಿತ್ತು. ಅಭಿವೃದ್ಧಿಗಳನ್ನ ಯಾವತ್ತೂ ಕೂಡ ಬೆಂಬಲಿಸಲಿಲ್ಲ. ಅಭಿವೃದ್ಧಿಯನ್ನ ಹೀಯಾಳಿಸುವಂತದ್ದೇ ಒಂದು ಪ್ರವೃತ್ತಿ ಅಂತ ಕೆಲವರು ಅಂದ್ಕೊಂಡಿದ್ದಾರೆ. ಕಾಮಗಾರಿಯನ್ನ ನಿಲ್ಲಿಸುವಂತ ಪ್ರಯತ್ನವನ್ನು ಮಾಡಿದ್ರೆ ಯಾವುದೇ ಕಾರಣಕ್ಕೂ ಸಾರ್ವಜನಿಕರನ್ನು ಒಪ್ಪಿಕೊಳ್ಳಿಕ್ಕೆ ತಯಾರಿಲ್ಲ. ಕಾಮಗಾರಿಯನ್ನ ನಿಲ್ಲಿಸಬೇಕು ಅನ್ನುವಂಥ ಉದ್ದೇಶವೇ ಅಭಿವೃದ್ಧಿಯನ್ನ ವಿರೋಧಿಸಬೇಕು ಅನ್ನುವಂಥದ್ದು.
ನಾನು ಜನಪ್ರತಿನಿಧಿಯಾಗಿ ಅದಷ್ಟೇ ಇಲ್ಲ, ಎಲ್ಲ ಯೋಜನೆಗಳಿಗೆ ಅನುದಾನಗಳನ್ನು ತರ್ತೇವೆ. ಅನುದಾನ ತಂದ ನಂತರ ಅದರ ಅಂದಾಜು ಪಟ್ಟಿಯನ್ನು ತಯಾರು ಮಾಡುವಂತದ್ದು, ಗುಣಮಟ್ಟವನ್ನು ಕಾಪಾಡಿಕೊಳ್ಳಬೇಕಾಗಿರುವಂತದ್ದು ಇಲಾಖೆಯ ಕರ್ತವ್ಯ. ಇನ್ನು ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡೋದಕ್ಕೆ ನೇರ ಸಂಪರ್ಕದಲ್ಲಿದ್ದಾರೆ ಪ್ರತಿಭಟನಾಕಾರರ ಪರವಾಗಿ ದಿವ್ಯಾ ಅವರನ್ನ ಮಾತಾಡಿಸೋಣ. ನಮಸ್ತೆ ದಿವ್ಯಾ ಅವರೇ. ನಮಸ್ತೆ ಸರ್. ಇದೀಗ ಹೋರಾಟ 8ನೇ ದಿವಸಕ್ಕೆ ಕಾಲಿಟ್ಟಿದೆ. ನಿಮ್ಮ ಹೋರಾಟದ ಮೂಲ ಉದ್ದೇಶ ಏನು ಮೇಡಮ್? ಸರ್, ಮೊದಲನೇದಾಗಿ ನಮ್ಗೆ ಫಸ್ಟ್ ಸ್ಟಾರ್ಟ್ ಆಗಿದ್ದು ಎಲ್ಲರೂ ರೂಮರ್ಸ್ ಮಾತಾಡ್ತಾ ಇದ್ದಿದ್ದು, ಈ ತರ ಮೂರ್ತಿ ಫೇಕ್ ಅಂತೆ ಉದ್ಘಾಟನೆ ಆದ ಸ್ವಲ್ಪ ದಿನದಿಂದ. ಆದ್ರೆ ನಾವ್ ಯಾವಾಗ ರೂಮರ್ಸ್ಗೆ ಬಾಯಿ ಮುಚ್ಚಿಸಕ್ಕೆ ಅಂತ ಡಾಕ್ಯುಮೆಂಟ್ಸ್ ತೆಗ್ದ್ವಿ, ಆ ಡಾಕ್ಯುಮೆಂಟ್ಸ್ ಮತ್ತೆ ರೂಮರ್ಸ್ ಸಾಮ್ಯತೆ ಇತ್ತು. ಅದಕ್ಕೋಸ್ಕರ ನಾವು ಚೆಕ್ ಮಾಡಿ ನೆಕ್ಸ್ಟ್ ಹಾಕಿದ್ವಿ ಎಲ್ಲ ಕಡೆ, ಎಲ್ಲಾ ಸಂಬಂಧಪಟ್ಟ ಇಲಾಖೆಗಳಿಗೂ ಕಂಪ್ಲೇಂಟ್ ಮಾಡಿದೀವಿ. ಅಲ್ಲಿ ಎಲ್ಲೂ ಆಕ್ಷನ್ಸ್ ತಗೊಂಡಿಲ್ಲ ಸರ್. ಆಲ್ಮೋಸ್ಟ್ 1 ಮಂತ್ ಆಯ್ತು, ಯಾರು ಆಕ್ಷನ್ಸ್ ತಗೊಂಡಿಲ್ಲ. ಅದಕ್ಕೆ ನಾವು ನೆಕ್ಸ್ಟ್ ಇದು ನಮ್ಮ ಹೋರಾಟ ಇರೋದು ಮೂರ್ತಿಯ ನೈಜತೆ ಚೆಕ್ ಆಗ್ಬೇಕು ಅಂತ. ಯಾಕಂದ್ರೆ ಎಲ್ರು ಮಾತಾಡ್ತಿದ್ದಾರೆ ಪರಶುರಾಮ ನಮ್ದು ದೇವ್ರು, ಸೊ ಅದ್ರ ಬಗ್ಗೆ ಯಾವುದೇ ಘನತೆ ಗೌರವಕ್ಕೆ ಧಕ್ಕೆ ಬರಬಾರದು, ಅದೊಂದು ಪ್ಯೂರಿಟಿ ಚೆಕ್ ಮಾಡ್ಕೊಡಿ ಅಂತ ನಾವು ಕೇಳಿದ್ದು ಸರ್. ಅದಕ್ಕೋಸ್ಕರ ನಾವು ಈ ಉಪವಾಸ ಸತ್ಯಾಗ್ರಹವನ್ನ ಕೈಗೊಂಡಿದ್ದೇವೆ. ಇದೀಗ ಸುನಿಲ್ ಕುಮಾರ್ ಅವರು ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡಿದ್ದಾರೆ. ಈಗ ಹೇಳ್ತಾ ಇದ್ದಾರೆ, ಈ ಪ್ರತಿಭಟನೆ ಹಿಂದೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಉದಯ್ ಶೆಟ್ಟಿ ಮುನಿಯಾಲ್ ಅವರಿದ್ದಾರೆ, ಇದನ್ನ ಬೇಕಂತ ಮಾಡಿಸ್ತಾ ಇದ್ದಾರೆ ಅನ್ನೋದು, ಈ ಬಗ್ಗೆ ಏನ್ ಹೇಳ್ತೀರಿ? ಸರ್, ಉದಯ್ ಶೆಟ್ಟಿ ಮುನಿಯಾಲ್ ಅವರು ಮೊನ್ನೆ ಪಕ್ಷಾತೀತವಾಗಿ ಇಲ್ಲಿ ಬಂದಿದ್ದು, ಒಬ್ಬ ಹಿಂದೂ ಆಗಿ ಅವ್ರು ಬಂದಿದ್ದೇನಂತ ನಮ್ಮ ಮುಂದೆ ಹೇಳಿದ್ದಾರೆ. ಮತ್ತೆ ಇನ್ನೊಂದು ಮಾತು ಹೇಳಿದ್ರೆ, ನಾವು ಇದನ್ನ ಒಂದು ರಾಜಕೀಯವಾಗಿ ತಗೊಂಡು ಹೋಗ್ಬೇಕು ಅಂತ ಇದ್ರೆ ನಾವು ಫಸ್ಟ್ ಇಂದ ಸಪೋರ್ಟ್ ತಗೊಂಡಿರ್ಬೋದಿತ್ತು. ನಾವ್ ಯಾವಾಗಿಂದ ಹೋರಾಟ ಮಾಡ್ತಾ ಇದ್ದೇವೆ ಆವಾಗಿಂದನೂ ನಾವು 12-13 ಜನ ಇದ್ದೇವೆ ಬಿಟ್ರೆ ಯಾವುದೇ ಪಕ್ಷದ ಸಪೋರ್ಟ್ ಆಗಿ ಎಲ್ಲಾದ್ರೂ ಮಾತಾಡಿದ್ದೇವೆ ಸರ್ ಬಿಜೆಪಿಯಿಂದ ಹೀಗೆ ಆಗಿದೆ ಅಂತ? ನಾವ್ ಎಲ್ಲೂ ಒಂದೇ ಒಂದು ಪಕ್ಷದ ಹೆಸರನ್ನ ನಾವು ತೆಗಿಲಿಲ್ಲ. ನಾನ್ ಕೇಳ್ತಾ ಇರೋದು, ಪರಶುರಾಮ ನನ್ ದೇವ್ರು, ವಿಷ್ಣು ನನ್ ದೇವ್ರು. ಸೊ ನಾನ್ ರಾಮನಿಗೆ ಎಷ್ಟು ವ್ಯಾಲ್ಯೂ ಕೊಡ್ತೇನಾ, ಪರಶುರಾಮನಿಗೂ ಅಷ್ಟೇ ಭಯ ಭಕ್ತಿಯಿಂದ ನೋಡ್ತೇನೆ ಸರ್. ಪರಶುರಾಮಂದು ಬೇಸಿಕ್ ಇವರಿಗೆ ಪರಶುರಾಮ ಹೇಗಿದ್ದಾನೆ, ಪರಶುರಾಮಂದು ಕಾನ್ಸೆಪ್ಟ್ ಏನಂತ ಗೊತ್ತಿಲ್ಲ. ಅದೇ ಇವ್ರು ಮೂರ್ತಿ ಮಾಡುವ ಅವಶ್ಯಕತೆ ಏನಿತ್ತು? ಯಾರು ಕೇಳಿದ್ರು? ಇದೊಂದು ತುಳುನಾಡಿಗೆ ಇವರು ಮಾಡಿದ ಅವಮಾನ ಅಲ್ಲ? ಇದನ್ನ ಯಾಕೆ ಅವರೇ ರಾಜಕೀಯ ಮಾಡ್ತಾ ಇದಾರೆ ಹೊರತು ನಾವ್ಯಾವತ್ತೂ ಇದನ್ನ ರಾಜಕೀಯವಾಗಿ ನೋಡ್ಲಿಲ್ಲ. ಈಗ ಈ ಬಗ್ಗೆ ಸುನಿಲ್ ಕುಮಾರ್ ಅವರನ್ನು ಮಾತಾಡಿಸಿದ್ರ ಮೇಡಮ್ ನೀವು? ಸರ್, ನಾವು ಮಾತಾಡಿಸ್ಲಿಕ್ಕೆ ಹೋಗ್ಲಿಲ್ಲ. ಅವರು ಒಬ್ರು ಜವಾಬ್ದಾರಿಯುತ ಸ್ಥಾನದಲ್ಲಿರೋರು, ಅವ್ರಿಗೆ ಗೊತ್ತಿರ್ಬೇಕಿತ್ತು ಏನ್ ಮಾಡ್ತಾ ಇದಾರಂತ. ಅವರು ಹೇಳ್ತಾರೆ, ಇವತ್ತು ಅವ್ರದ್ದು ಸ್ಟೇಟ್ಮೆಂಟ್ ನಾವು ನೋಡಿದ್ವಿ, ಇದು ರಾಜಕೀಯವಾಗಿ ನಡೀತಾ ಇದೆ, ಮತ್ತೆ ಇನ್ನೊಂದು ಅಭಿವೃದ್ಧಿಯನ್ನ ಸಹಿಸದೇ ಇರೋರು ಇದನ್ನ ಮಾಡ್ತಾ ಇದಾರೆ. ಸರ್, ಯಾರು ಸರ್ ಥೀಮ್ ಪಾರ್ಕ್ ಬೇಡ ಅಂತ ಹೇಳ್ತಾ ಇದಾರೆ? ನಾವೆಲ್ಲಿ ಥೀಮ್ ಪಾರ್ಕ್ ಬೇಡ ಹೇಳಿದೀವಿ, ಇಲ್ಲ ಮೂರ್ತಿ ಬೇಡ ಹೇಳಿದೀವಿ. ನಾವು ಕೇಳ್ತಾ ಇರೋದು, ನೀವು ಅಷ್ಟಷ್ಟು ಅರ್ಜೆಂಟ್ ಆಗಿ ಮೂರ್ತಿ ಮಾಡುವಂತಹ ಅವಶ್ಯಕತೆ ಏನಿತ್ತು? ಜನರ ಭಾವನೆಗಳ ಜೊತೆಗೆ ಆಟ ಆಡುವಂತಹ ಅವಶ್ಯಕತೆ ಏನಿತ್ತು? ನಿಮ್ದೇನು ರಾಜಕೀಯ ತೆವಲಿಗೆ ಅದನ್ನ ಯೂಸ್ ಮಾಡ್ಕೊಳ್ಬೇಕಿತ್ತು ಯಾಕೆ? ಇವಾಗ ನಿರ್ಮಿತಿಯಿಂದ ಒಂದು ಹೇಳ್ತಾರೆ, ಅದರದ್ದು ಕಾಲ್ ಸರಿ ಇಟ್ಟಿಲ್ಲ, ಅದು ಕೊಡಲಿ ಸರಿಯಾಗಿ ಆಗ್ಲಿಲ್ಲ. ಹಾಗಾದ್ರೆ ಇವರಿಗೆ ಪರಶುರಾಮ ಹೇಗಿದ್ದಾನೆ ಅನ್ನೋ ಬೇಸಿಕ್ ಕಾನ್ಸೆಪ್ಟೇ ಗೊತ್ತಿಲ್ಲ ಅಲ್ಲ ಸರ್? ಈಗ ಈಗ ಈ ಬಗ್ಗೆ ಯಾರ ಹತ್ರ ಎಲ್ಲ ಮಾತಾಡಿದ್ರಿ ಮೇಡಮ್ ನೀವು? ಯಾರಿಗೆಲ್ಲ ದೂರು ಕೊಟ್ಟಿದ್ರಿ ನೀವು? ಸರ್, ನಾವು ಫಸ್ಟಿಗೆ ಕೊಟ್ಟಿರೋದು ಲೋಕಾಯುಕ್ತಕ್ಕೆ. ಲೋಕಾಯುಕ್ತ, ಆಮೇಲೆ ಸಿಎಂ ಆಫೀಸು, ಹೋಮ್ ಮಿನಿಸ್ಟರ್ ಆಫೀಸು, ಮಿನಿಸ್ಟ್ರಿ ಆಫ್ ಕನ್ನಡ ಅಂಡ್ ಕಲ್ಚರ್, ಮತ್ತೆ ಮಿನಿಸ್ಟ್ರಿ ಆಫ್ ಫಾರೆಸ್ಟ್, ಮತ್ತೆ PMO ಆಫೀಸು ಸೆಂಟ್ರಲ್, ಹೋಮ್ ಮಿನಿಸ್ಟರ್ ಸೆಂಟ್ರಲ್, ಮತ್ತೆ ಮಿನಿಸ್ಟ್ರಿ ಆಫ್ ಫಾರೆಸ್ಟ್, ಎನ್ವಿರಾನ್ಮೆಂಟ್, ಕ್ಲೈಮೇಟ್ ಚೇಂಜ್ ಸೆಂಟ್ರಲ್. ಸೊ ಇಲ್ಲೆಲ್ಲ ಕಡೆನೂ ಆಗಿದೆ. ಪ್ಲಸ್ ಲೋಕಾಯುಕ್ತಕ್ಕೆ ಆಗಿದೆ, ಪ್ಲಸ್ ಗವರ್ನರ್ಗೆ ಆಗಿದೆ. ಈ ಬಗ್ಗೆ ಏನಾದ್ರು ಭರವಸೆಗಳು ಸಿಕ್ಕಿದ ನಿಮಗೆ ಯಾವುದೇ ಡಿಪಾರ್ಟ್ಮೆಂಟ್ ಇಂದ? ಸರ್, ಎಲ್ಲಾ ಡಿಪಾರ್ಟ್ಮೆಂಟ್ ಇಂದಾನು ಕಾಪಿ, ಅಂದ್ರೆ DCM ಆಫೀಸ್ ಇಂದ ಒಂದು ರೆವಿನ್ಯೂಗೆ ಲೆಟರ್ ಮಾಡಿದ್ದಾರೆ. ನಿಮಗೆ ಸ್ವೀಕೃತಿ ಮಾತ್ರ ಸಿಕ್ಕಿದೆ ಹಾಗಾದ್ರೆ? ಸ್ವೀಕೃತಿ ಪತ್ರಗಳು ಸಿಕ್ಕಿವೆ, ನಮಗೆ ಪತ್ರ ನೀವು ನೀಡಿದ್ದೀರಿ ಅನ್ನೋದಕ್ಕೆ ಸಿಕ್ಕಿದೆ. ಮತ್ತೆ DCM ಆಫೀಸ್ ಇಂದ ಅವರ ಏನು PS ಇದ್ದಾರೆ, ಅವರು ರೆವಿನ್ಯೂ ಡಿಪಾರ್ಟ್ಮೆಂಟ್ ಗೆ ನಾವು ಇದನ್ನ ಹ್ಯಾಂಡ್ ಓವರ್ ಮಾಡ್ತೇವೆ. ಯಾಕಂದ್ರೆ ರೆವಿನ್ಯೂ ಇಲಾಖೆಯಿಂದನೇ ಸರ್ಕಾರದ ಅಧೀನ ಕಾರ್ಯದರ್ಶಿ ಅವರು ಏನ್ ಬರ್ದಿದ್ದಾರೆ ಅಂದ್ರೆ, ಇದು ಗೋಮಾಳ ಜಾಗ, ಇಲ್ಲಿ ಥೀಮ್ ಪಾರ್ಕ್ ಮಾಡ್ಲಿಕ್ಕೆ ಯಾವುದೇ ರೀತಿಯ ಇದು ಇಲ್ಲ, ನಮ್ಮಿಂದ ಪರ್ಮಿಷನ್ ಇಲ್ಲ, ಅದಕ್ಕೆ ಕ್ಲಿಯರೆನ್ಸ್ ಇಲ್ಲ ಅಂತ ಕೊಟ್ಟಿದ್ದಾರೆ. ಈಗ ಈ ಬಗ್ಗೆ ಒಂದು ಪ್ರತಿಭಟನೆಯಲ್ಲಿ ಮಾಜಿ ಜಿಲ್ಲಾಧಿಕಾರಿಗಳ ಬಗ್ಗೆ ಒಂದು ಆಕ್ರೋಶ ವ್ಯಕ್ತವಾಗಿತ್ತು. ಏನ್ ಮೇಡಮ್ ಅದ್ರ ಬಗ್ಗೆ ವಿಚಾರ? ಅದು ಯಾವ್ದ್ರ ಬಗ್ಗೆ ಸರ್? ಈಗ ಈ ಹಿಂದಿನ ಮೂರ್ತಿ ಪ್ರತಿಷ್ಠಾಪನೆ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿಗಳು ಕೂಡ ಅದಕ್ಕೆ ಸಪೋರ್ಟ್ ಮಾಡಿದ್ರು, ಹಿಂದಿನ ಜಿಲ್ಲಾಧಿಕಾರಿಗಳು. ಖಂಡಿತ. ಯಾಕೆ ಅಂದ್ರೆ ಹೇಳಿದ್ರೆ, ನಿರ್ಮಿತಿ ಕೇಂದ್ರ ಅನ್ನೋದೊಂದು ಸರ್ಕಾರದ ಒಂದು ಅಂಗ, ಅದಕ್ಕೆ ಅಧ್ಯಕ್ಷರಿರೋದು ಜಿಲ್ಲಾಧಿಕಾರಿ ಅವರು. ಯಾವುದೇ ಸರ್ಕಾರದ ಅನುದಾನ ಬರೋದು ಜಿಲ್ಲಾಧಿಕಾರಿ ಅವರ ಅಕೌಂಟಿಗೆ, ಅದು ಬಂದು ನಿರ್ಮಿತಿ ಕೇಂದ್ರಕ್ಕೆ ಪಾಸ್ ಆಗೋದು. ಸೊ ನೀವು ಒಂದು ಅಮೌಂಟ್ ಏನಾದ್ರು ಆತರ ಪಾಸ್ ಮಾಡ್ಬೇಕಾದ್ರೆ
ಯಾರೋ ಪಾಪ, ಈ ಬೇರೆ ಯಾರು ಬೇಡ ಸರ್, ತುಂಬಾ ಪಾಪದ ಜನಗಳು, ಅಂದ್ರೆ ಅವರಿಗೆ ದಿನಕೂಲಿಗೆ ಕೆಲಸ ಮಾಡ್ತಿದ್ರು ಅವರೊಂದು ಮನೆ ಕಟ್ಬೇಕಾದ್ರೆ ಎಷ್ಟು ಸತಾಯಿಸ್ತಾರೆ ಸರ್. ಅಲ್ಲಿದ್ದೇನು ವಸಿಲ್ಲ, ಇಲ್ಲಿದ್ದೇನು ವಸಿಲ್ಲ ಅಂತ, ನಿಮ್ದು ಕನ್ವರ್ಷನ್ ಆಗ್ಲಿಲ್ಲ, ಎಷ್ಟು ನಾನ್ ಕಣ್ಣಾರೆ ನೋಡಿದ್ದೀನಿ ಸರ್. ನಮ್ಮ ಊರಲ್ಲೇ ಈ 5 cents ಎಲ್ಲ ಅಲರ್ಟ್ ಆಗಿರೋರಿಗೆ ಮನೆ ಕಟ್ಲಿಕ್ಕೆ ಎಷ್ಟು ಸತಾಯಿಸ್ತಾರೆ. ಹಾಗಾದ್ರೆ ಇದೇನಕ್ಕೆ ಅಷ್ಟು ಅವಸರವಾಗಿ ಮಾಡಿದ್ರು? ಇದಕ್ಕೆ ಜಿಲ್ಲಾಧಿಕಾರಿ ಅವರು ನೇರ ಹೊಣೆ ಅಲ್ವಾ? ಶಾಸಕರು ನೇರ ಹೊಣೆ ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಅದು ಎಂಟೈರ್ ಪರಶುರಾಮ ಥೀಮ್ ಪಾರ್ಕ್ ಪ್ರಾಜೆಕ್ಟ್ ಇದು ನಾನು ಮುತುವರ್ಜಿ ತಗೊಂಡು ನಾನೇ ಮುತುವರ್ಜಿ ತಗೊಂಡು ಮಾಡಿದ್ದೇನೆ ಅಂತ ಶಾಸಕರು ಎಲ್ಲಾ ಕಡೆ ಹೇಳಿದ್ದಾರೆ. ಈಗ ಅದರ ಜೊತೆಗೆ ನಿಮ್ಮಲ್ಲಿ ಇಬ್ಬರು ಇವತ್ತು ಪ್ರತಿಭಟನೆ ಮಾಡ್ತಿರುವವರು ಆರೋಗ್ಯದಲ್ಲಿ ಏರುಪೇರಾದ ಕಾರಣ ಕುಸಿದು ಬಿದ್ದಿದ್ದಾರೆ, ಅವರಿಗೆ ಚಿಕಿತ್ಸೆ ನೀಡಲಾಗ್ತಾ ಇದೆ. ಈಗ ಹೇಗೆ ಮೇಡಮ್ ಇದೇ ರೀತಿ ಪರಿಸ್ಥಿತಿ ಮುಂದುವರೆದ್ರೆ ಯಾರು ಬಾರದಿದ್ರೆ ಏನು ಮಾಡ್ತೀರಿ ಅಂತ? ಇಲ್ಲ ಸರ್, ನಾವು ಒಂದು ಮಾತು, ನಾವು ಇವತ್ತಿಗೆ ಪ್ರತಿಭಟನೆ ಕೈ ಬಿಡ್ತೇವೆ ಈ ಹೊತ್ತಲ್ಲಿ. ಯಾಕೆ ಹೇಳಿದ್ರೆ, ನಾವು 8ನೇ ದಿನ ಆಯ್ತು ಇವತ್ತಿಗೆ. ಗವರ್ಮೆಂಟ್ ಇಂದ ನಮ್ಗೆ ಒಂದು ಆಂಬುಲೆನ್ಸ್ ಫೆಸಿಲಿಟಿ ಇಲ್ಲ. ಇಲ್ಲಿ ಬರ್ತಾರೆ, ನಮ್ಗೆ ಬೇರೆ ಕಡೆ ಎಲ್ಲೋ ಕೇಸ್ ಇತ್ತು, ನಾವು ಅದಕ್ಕೆ ಹೋಗಿದ್ವಿ ಅಂತ ಎಲ್ಲ ಆಂಬುಲೆನ್ಸ್ ಅವರು ಹೇಳ್ತಾರೆ ಸರ್. ನಮ್ಮ ಹತ್ರ ಇಲ್ಲಿ ಶುಗರ್ ಲೆವೆಲ್, BP ಎಲ್ಲ ಬರ್ಕೊಂಡು ಹೋಗ್ತಾರೆ, ಆದ್ರೆ ಅದು ರಿಪೋರ್ಟ್ ಎಲ್ಲಿಗೂ ಹೋಗಲ್ಲ. ನಿನ್ನೆ ನಂದೇ ಪರ್ಸನಲ್ ಶುಗರ್ ಲೆವೆಲ್ ನಂದು 62 ಇತ್ತು, ಆದ್ರೆ ಒಬ್ರು ಕೇರ್ ತಗೊಂಡಿಲ್ಲ ಸರ್. ಅಟ್ಲೀಸ್ಟ್ ಹಾಸ್ಪಿಟ್ಲಿಗೆ ಬನ್ನಿ ಅಂತಾನು ಅವರು ಹೇಳಿಲ್ಲ ನಮ್ಗೆ, ಯಾರು ಏನು ಕೇರ್ ತಗೊಳ್ಳಿಲ್ಲ. ಇವತ್ತು ಬಂದು ನಾವ್ ಯಾವಾಗ ಸೀರಿಯಸ್ ಆಯ್ತು ಆವಾಗ ಬಂದು ನೀವು ಹೋಗ್ಲೇಬೇಕು, ನೀವು ಹೋಗ್ಲಿಲ್ಲ ಅಂದ್ರೆ ತಹಶೀಲ್ದಾರ್ ಅವ್ರು ನಮ್ಗೆ ಲೆಟರ್ ಮಾಡ್ತಾರೆ, ಆಗ ಪೊಲೀಸ್ ಅವರಾಗಿ ನಾವು FIR ಮಾಡ್ಬೇಕಾಗತ್ತೆ ನಿಮ್ಮ ಮೇಲೆ, ಯಾಕಂದ್ರೆ ಆತ್ಮಹತ್ಯೆಗೆ ಇದ್ ಮಾಡ್ತಾ ಇದಾರೆ ಅಂತ. ಏನ್ ಸರ್ ಇದು? ನಮ್ಮ ರೈಟ್ಸ್ಗೆ ನಾವು ಹೋರಾಡ್ಲಿಕ್ಕಿಲ್ವಾ? ನಾವಿಲ್ಲಿ ನನ್ಗೆ ಯಾರು ಹೇಳಿದ್ದು ನಿಮ್ಗೆ? ಅಲ್ಲ, ಆತ್ಮಹತ್ಯೆಗೆ ಪ್ರಯತ್ನ ಮಾಡ್ತೀರಿ ಅಂತ ಯಾರು ಹೇಳಿದ್ರು ನಿಮ್ಗೆ? FIR ಮಾಡ್ತೇವೆ ಅಂದ್ರೆ ಪೊಲೀಸ್ ಇಲಾಖೆಯಿಂದ ಬಂದವರು ಅವ್ರೇನ್ ಹೇಳಿದ್ರು ಅಂದ್ರೆ, ಓಕೆ. ಈಗ ಇನ್ನೊಂದು ಇರುವಂತದ್ದು, ನೀವು ಲಕ್ಷ್ಮೀ ಹೆಬ್ಬಾಳ್ಕರ್ ಉಸ್ತುವಾರಿ ಸಚಿವರು ಅವರ ಬಗ್ಗೆ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರಿ, ಯಾಕಂದ್ರೆ ಅವರು ಇಷ್ಟು ದಿನ ಆದ್ರೂ ಭೇಟಿ ಕೊಟ್ಟಿಲ್ಲ ಅನ್ನೋದು. ಖಂಡಿತ ಅವರ ಗಮನಕ್ಕೆ ಏನಾದ್ರೂ ತಂದಿದ್ರ ಅಂತ? ಖಂಡಿತ ಸರ್, ಅವ್ರಿಗೂ ಹೇಳಿದೀವಿ. ನಾನು ಪ್ರತಿಯೊಬ್ರು ಸರ್ ಯಾರನ್ನೂ ಬಿಡ್ಲಿಲ್ಲ. ನಾವ್ ಇಲ್ಲಿ ಪಕ್ಷ ಅಥವಾ ಒಂದು ಇವಾಗ ಸರ್ಕಾರದಲ್ಲಿ ಕಾಂಗ್ರೆಸ್ ಇದೆ, ನಾವಿಲ್ಲಿ BJP ಸರ್, ನಾನು ಯಾವತ್ತೂ ರಾಜಕೀಯ ಮಾಡ್ಲಿಕ್ಕೆ ಹೋಗ್ಲಿಲ್ಲ, ಮುಂದೆನೂ ನಾವು ರಾಜಕೀಯವಾಗಿ ಇದನ್ನ ನೋಡ್ತಾ ಇಲ್ಲ. ಓಕೆ. ಈಗ ನಿಮ್ಮ ಜೊತೆ ಬೇರೆ ಯಾರು ಸಮಾನ ಮನಸ್ಕ ಸಂಘಟನೆಗಳು ಸೇರಿಲ್ವಾ ಅಂತ? ಸರ್, ನಾವು ಸಂಘಟನೆಯನ್ನ ಯಾರನ್ನೂ ಇಲ್ಲಿ ಸೇರಿಸ್ಕೊಳ್ತಾ ಇಲ್ಲ. ನಾವು ಸಮಾನ ಮನಸ್ಕರು ಅಂತ ಏನ್ ಹೇಳಿದ್ರೆ, ನಾನ್ ಹೇಗೆ ಯೋಚನೆ ಮಾಡ್ತಾ ಇದ್ದೇನೆ, ನಂದು ಪರಶುರಾಮ ನನ್ನ ದೇವ್ರು, ಅದಕ್ಕೆ ಘನತೆಗೆ ಧಕ್ಕೆ ಬರಬಾರ್ದು ಅಂತ ನನ್ ಜೊತೆ ಸೇರ್ಕೊಂಡಿರೋರು ಎಲ್ಲ ಅದೇ ಭಾವನೆಯನ್ನ ಹೊಂದಿದ್ದಾರೆ. ಹಾಗಾಗಿ ನಾವಿದು ಸಮಾನ ಮನಸ್ಕರ ಒಂದು ತಂಡ ಅಂತ ಹೇಳ್ತಾ ಇದೀವಿ ಅಷ್ಟೇ, ಇದು ಯಾವುದೇ ಸಂಘಟನೆ ಇಲ್ಲ ಸರ್. ಈಗ ಸುನೀಲ್ ಕುಮಾರ್ ಹೇಳಿದ್ರಲ್ಲ, ಅದು ನನ್ನ ಆಸ್ತಿ ಅಲ್ಲ, ನಾನು ಗುತ್ತಿಗೆದಾರ ಅಲ್ಲ, ನಾನು ಯಾವುದೇ ತನಿಖೆಗೆ ಸಿದ್ಧ ಅಂತ ಹೇಳಿದ್ರಲ್ಲ ಮೇಡಮ್. ಸರ್, ಅದನ್ನ ಓಪನ್ ಆಗಿ ಅವರೇ ಇವಾಗ ಶಾಸಕರು ಅವರೇ ಬಂದು DC ಅವ್ರ ಮೇಲೆ ಪ್ರೆಷರ್ ಹಾಕಿ, ನನ್ನ ಹೆಸರಿಗೆ ಕಳಂಕ ಬರ್ತಾ ಇದೆ, ನನ್ನ ತಾಲೂಕಿಗೆ ಕಳಂಕ ಬರ್ತಾ ಇದೆ, ಆ ಪರಶುರಾಮ ಕಂಚಿದ್ದು ಹೌದು, ತನಿಖೆ ಮಾಡುವ ಅಂತ ಹೇಳಲಿಕ್ಕೆ ಎಷ್ಟು ಹೊತ್ತು ಸರ್? ಯಾಕಂದ್ರೆ ನಾವು ಅವ್ರಿಗೆ ವೋಟರ್ಸ್ ಈ ತಾಲೂಕಿದ್ದು, ನಾವು ಇಲ್ಲಿದ್ದೇ ಜನರು, ನಾವು ಹೊರಗಡೆಯವರಲ್ಲ. ನಾವು ಕೇಳ್ತಾ ಇದ್ದೇವೆ, ನಮ್ಮ ಊರಿಗೆ ಕೆಟ್ಟ ಹೆಸರು ಬರ್ತದೆ, ಒಂದು ಪರಶುರಾಮ ಅವ್ರಿಗೂ ಹೇಳ್ಬೋದಲ್ವಾ? ಯಾಕೆ DC ಹೇಳ್ತಾರೆ? ಇವತ್ತು DC ಮಾತಾಡ್ದಾಗ್ಲೂ ಹೇಳ್ತಾರೆ, ನೀವು ಕೇಳಿದ ಹಾಗೆ ಎಲ್ಲ ಲೆಟರ್ ಬರೆದು ಕೊಡ್ಲಿಕ್ಕೆ ಆಗುದಿಲ್ಲ. ನಾನೇನು ಎಕ್ಸ್ಟ್ರಾ ಕೇಳಲಿಲ್ಲ ಅವ್ರ ಹತ್ರ. ಮೊನ್ನೆ AC ಅವ್ರು ಬಂದವರು, ನಾನು DC ಅವ್ರನ್ನ ರೆಪ್ರೆಸೆಂಟ್ ಮಾಡ್ತಾ ಇದ್ದೇನೆ, ನಾನ್ ಕೇಳಿಸ್ಕೊಳ್ತಾ ಇದ್ದೇನೆ, 2 ತಿಂಗಳಲ್ಲಿ ಚೆಕ್ ಮಾಡ್ತೇವೆ ಅದನ್ನ. ಅದಕ್ಕೆ ನಾವು ಹೇಳಿದ್ವಿ 2 ತಿಂಗಳೆಲ್ಲ ಆಗಲ್ಲ ಮೇಡಮ್, ಅದು ಮೂರ್ತಿ ಶಿಫ್ಟ್ ಮಾಡ್ತಾರೆ, ಮತ್ತೆ ಮೂರ್ತಿ ಬೀಳೋ ಚಾನ್ಸಸ್ ತುಂಬಾ ಇದೆ. ಯಾಕಂದ್ರೆ ಇವಾಗ್ಲೇ ರಸ್ತೆ ಎಲ್ಲ ಬಂದಿದೆ, ಕಾಣಿಸ್ತಾ ಇದೆ ಕಣ್ಣಿಗೆ, ಇವ್ರು ಪೇಂಟ್ ಹೊಡೆಯೋದು ಕಾಣಿಸ್ತಾ ಇದೆ. ಅದನ್ನ ಹೇಳಿದಕ್ಕೆ ಅವ್ರು ಹೇಳಿದ್ರು 1 ತಿಂಗಳಲ್ಲಿ ನಾನು ಹೇಳ್ತೇನೆ, 1 ತಿಂಗಳಲ್ಲಿ ನಾವ್ ಇದನ್ನ ಚೆಕ್ ಮಾಡಿ ನಿಮ್ಗೆ ಖಂಡಿತ ಚೆಕ್ ಮಾಡಿ ಕೊಡ್ತೇವೆ, ಮೀಡಿಯಾದ ಮುಂದೆ ನಾನು ಹೇಳ್ತಿದ್ದೇನೆ ಅಂತ ಹೇಳಿದಾಗ ರೈಟಿಂಗ್ ಅಲ್ಲಿ ಕೊಡಿ ಅಂತ ಹೇಳಿದಕ್ಕೆ ಅವ್ರು ಕೊಡ್ಲಿಲ್ಲ. ಇವತ್ತು DC ಅವ್ರ ಹತ್ರ ಅದೇ ಮಾತು ಕೇಳಿದ್ವಿ, ಮೇಡಮ್ ನಿಮ್ಮ AC ಅವ್ರು ಹೇಳಿದ್ದಾರೆ, ಇವಾಗ ನಿಮ್ಮ ಹತ್ರನು ನಾವು ಕೇಳ್ತಾ ಇರೋದು, AC ಹೇಳಿದ ಮಾತನ್ನು ರೈಟಿಂಗ್ ಅಲ್ಲಿ ಕೊಡಿ ಅಂದ್ರೆ ನೀವು ಕೇಳಿದಾಗೆಲ್ಲ ನಂಗೆ ಬರೆದುಕೊಡ್ಲಿಕ್ಕೆ ಆಗುದಿಲ್ಲ. ಏನ್ ಮಾತು ಸರ್ ಇದು? ನಾವೊಂದು ಜನಸಾಮಾನ್ಯರಾಗಿ ಅವ್ರ ಹತ್ರ ಕೇಳಲೇಬಾರ್ದು, ಹಾಗಾದ್ರೆ ಇನ್ ಯಾವ ರೀತಿ ಕೇಳ್ಬೇಕು? ನಾವ್ ಯಾರಿಗೂ ಹಾರ್ಮ್ ಮಾಡದೆ ಇಲ್ಲಿ ಉಪವಾಸ ಸತ್ಯಾಗ್ರಹ ಅಂದ್ರೆ ನಾವು ನಮ್ಮ ಜೀವಕ್ಕೆ ನಾವು ತೊಂದರೆ ಮಾಡ್ಕೊಂಡು ಮಾಡ್ತಾ ಇರೋದು. ಈಗ ಮುಂದಿನ ಹೋರಾಟ ಏನು ಮೇಡಮ್? ಇವತ್ತಿಗೆ ನೀವು ಹೋರಾಟವನ್ನೇ ನಿಲ್ಲಿಸ್ತಾ ಇದ್ರೆ, ಯಾಕಂದ್ರೆ ಆರೋಗ್ಯ ಸ್ಥಿತಿ ತುಂಬಾ ಹಾಳಾಗಿದೆ, ಮುಂದಿನ ನಡೆ ಏನು ಮೇಡಮ್? ನೀವು ಖಂಡಿತ ಸರ್, ನಾವ್ ಯಾಕೆ ಅಂತ ಹೇಳಿದ್ರೆ, ಇವಾಗ ನಮ್ದು ಆರೋಗ್ಯ ಸ್ಥಿತಿ ಈ ರೀತಿ ಇರುವಾಗ ಅವ್ರು ಮತ್ತೆ ನಮ್ಮನ್ನ ನಾನು ಗವರ್ಮೆಂಟ್ ಹಾಸ್ಪಿಟ್ಲ್ ಕೆಟ್ಟದು ಅಂತ ಖಂಡಿತವಾಗ್ಲೂ ಹೇಳ್ತಾ ಇಲ್ಲ, ಬಟ್ ಕಾರ್ಕಳದಲ್ಲಿ ವ್ಯವಸ್ಥೆ ತುಂಬಾ ಹಾಳಾಗಿದೆ ಸರ್. ನಾನು ಇಲ್ಲಿ ಯಾರನ್ನೂ ನಂಬಲಿಕ್ಕೆ ರೆಡಿ ಇಲ್ಲ, ಈವನ್ ಹಾಸ್ಪಿಟಲ್ ಅವ್ರನ್ನೂ ನಂಬಲಿಕ್ಕೆ ರೆಡಿ ಇಲ್ಲ. ಯಾಕಂದ್ರೆ ನಾವು 8 ದಿನದಲ್ಲಿ ನೋಡಿದ್ವಿ ಯಾವ ತರ ರಿಪೋರ್ಟ್ ತಗೊಳ್ತಾರೆ, ಯಾವ ತರ ರಿಪೋರ್ಟ್ ಬರೀತಾರೆ ಅಂತ. ಅವ್ರದ್ದು ವರ್ಡ್ಸ್ ನಮ್ಗೆ ಫಸ್ಟಿಗೆ ಅರ್ಥ ಆಗ್ಲಿಲ್ಲ, ಮತ್ತೆ ಗೊತ್ತಾಯ್ತು ಸರ್ ಯಾವ ತರ ರಿಪೋರ್ಟ್ ಕೊಡ್ತಾ ಇದಾರೆ ಅಂತ. ಮುಂದಿನ ನಡೆ ಏನು ಮೇಡಮ್ ನಿಮ್ದು ಹಾಗಿದ್ರೆ? ಸರ್, ಇವಾಗ ಆರೋಗ್ಯ ಸುಧಾರಿಸಿಕೊಳ್ಳಿ ಗ್ರಹವನ್ನ ಕೈ ಬಿಡ್ತಾ ಇದ್ದೇವೆ, ಆದ್ರೆ ಈ 1 ತಿಂಗಳ ಹಿಂದೆನೆ ನಾವು ಕೊಟ್ಟಿರೋ ಎಲ್ಲಾ ಡಿಪಾರ್ಟ್ಮೆಂಟ್ಗೂ ಕಂಪ್ಲೇಂಟ್ಸ್ ಆಗಿದೆ, ಅದನ್ನ ಫಾಲೋ ಅಪ್ ಮಾಡ್ತೇನೆ ಸರ್. ಇದು
ಈ ಭ್ರಷ್ಟಾಚಾರ ಆಗಿರೋದನ್ನ ಮತ್ತೆ ಮೂರ್ತಿಗೆ ಆಗಿರೋ ಘನತೆಗೆ ಆಗಿರೋ ಧಕ್ಕೆಯನ್ನ ನಾವು ಬಿಡುದಿಲ್ಲ ಸರ್. ಅದು ಓಕೆ, ಮಾಹಿತಿಗಾಗಿ ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು ಸರ್. ಇವಿಷ್ಟು ದಿವ್ಯಾ ಅವರ ಮಾತುಗಳು. ಒಟ್ಟಾರೆಯಾಗಿ ಪರಶುರಾಮ ಪ್ರತಿಮೆಯ ರಿಯಾಲಿಟಿ ಚೆಕ್ ಈ ವಿಚಾರವಾಗಿ ಸಾಕಷ್ಟು ಪರ ವಿರೋಧ ಚರ್ಚೆಗಳು ನಡೆಯುತ್ತಿರುವಂತೆಯೇ ಹಾಲಿ ಶಾಸಕರಾಗಿರುವಂತಹ ಸುನೀಲ್ ಕುಮಾರ್ ಅವರು ತಾನು ಸಚಿವನಾಗಿದ್ದ ಸಂದರ್ಭದಲ್ಲಿ ನಡೆದಂತಹ ನಿರ್ಮಾಣಗೊಂಡಂತಹ ಪ್ರತಿಮೆ ಇದೆ. ಈ ಬಗ್ಗೆ ಸಾಕಷ್ಟು ವಿವರವನ್ನು ಇವತ್ತು ಪತ್ರಿಕಾಗೋಷ್ಠಿಯಲ್ಲಿ ನೀಡಿದ್ದಾರೆ. ನೇರವಾಗಿ ಸವಾಲನ್ನು ಹಾಕಿದ್ದಾರೆ. ನಾನು ಯಾವುದೇ ತನಿಖೆಗೆ ಸಿದ್ಧ, ನಾನು ಗುತ್ತಿಗೆದಾರನೂ ಅಲ್ಲ, ಅದು ನನ್ನ ಆಸ್ತಿಯೂ ಅಲ್ಲ ಅನ್ನುವ ತನ್ನ ಸುನೀಲ್ ಕುಮಾರ್ ಅವರು ಹೇಳಿದರು. ಅದರ ಜೊತೆಗೆ ಅವರು ಹೇಳಿರುವಂಥ ಮುಖ್ಯವಾದ ಮಾತು ಏನಂದರೆ, ಇದರ ಹಿಂದೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಉದ್ದೇಶ ಇಟ್ಟಿದ್ದಾರೆ ಅನ್ನುವಂಥ ಆರೋಪವನ್ನು ಮಾಡಿದ್ದಾರೆ. ಬಹುಶಃ ನಾಳೆ ದಿವಸಕ್ಕೆ ಇನ್ನೊಂದಷ್ಟು ವಿಚಾರಗಳು ಹೊರಬರುವ ಸಾಧ್ಯತೆ ಇದೆ ಅಂದ್ಕೊಳ್ತೀವಿ. ಈ ಬಗ್ಗೆ ಏನು ಹೇಳಿದರೆ ಕೇಳೋಣ. ನಾನು ಜನಪ್ರತಿನಿಧಿಯಾಗಿ ಅದಷ್ಟೇ ಇಲ್ಲ, ಎಲ್ಲ ಯೋಜನೆಗಳಿಗೆ ಅನುದಾನಗಳನ್ನು ತರ್ತೇವೆ. ಅನುದಾನ ತಂದ ನಂತರ ಅದರ ಅಂದಾಜು ಪಟ್ಟಿಯನ್ನು ತಯಾರು ಮಾಡುವಂಥದ್ದು, ಗುಣಮಟ್ಟವನ್ನು ಕಾಪಾಡಿಕೊಳ್ಳಬೇಕಾಗಿರುವಂಥದ್ದು ಇಲಾಖೆಯ ಕರ್ತವ್ಯ. ಗುಣಮಟ್ಟದಲ್ಲಿ ವ್ಯತ್ಯಾಸ ಆಗಿದ್ರೆ ಯಾರ ಮೇಲೆ ಬೇಕಾದರೂ ಕೂಡ ಕ್ರಮ ತಗೊಳ್ಳಿ. ಆದರೆ ಕಾಮಗಾರಿಯನ್ನು ನಿಲ್ಲಿಸಬೇಕು ಅನ್ನುವಂಥ ವಾದವನ್ನು ನಾನು ಒಪ್ಪೋದಿಲ್ಲ. ನಮಗೆ ಮುಂದಿನ 1 ತಿಂಗಳ ಒಳಗೆ ಅದು ಸಾರ್ವಜನಿಕ ಪ್ರವೇಶಕ್ಕೆ ಅದು ಸಿದ್ಧ ಆಗಬೇಕು. ಪ್ರವಾಸಿಗರು ಮಳೆಗಾಲ ಮುಗಿತಿದ್ದಂಗೆ ಸಾಗರೋಪಾದಿಯಾಗಿ ಜನ ಅಲ್ಲಿ ಬರಬೇಕು. ಕಾರ್ಕಳ ಮತ್ತು ಬೈಲೂರಿನ ಆಸುಪಾಸಿನಲ್ಲಿ ದೊಡ್ಡ ಪ್ರಮಾಣದಲ್ಲಿ ಆರ್ಥಿಕ ಚಟುವಟಿಕೆಗಳು ಅದರ ಮುಖಾಂತರ ಗರಿಗೆದರ್ಕೊಳ್ಬೇಕು. ಇದನ್ನು ಅವಹೇಳನ ಮಾಡಿದ್ರೆ ಕಾರ್ಕಳದ ಜನ ಅದನ್ನು ಒಪ್ಪಿಕೊಳ್ಳಿಕ್ಕೆ ತಯಾರಿಲ್ಲ. ಈಗಾಗಲೇ ನಮ್ಮ ಸರ್ಕಾರದ ಕಾಲದಲ್ಲಿ ಬಿಡುಗಡೆ ಆಗಿದ್ದಂತಹ ಹಣಕ್ಕೆ ಇವತ್ತು ತಡೆಯನ್ನ ಒಡ್ಡಿದ್ದಾರೆ. ಪ್ರವಾಸೋದ್ಯಮ ಮತ್ತು ಮಲೆನಾಡು ಒಟ್ಟಾರೆಯಾಗಿ ಸಾಕಷ್ಟು ಚರ್ಚೆಗಳಿಗೆ ಗ್ರಾಸವಾಗಿದ್ದಂತಹ ಈ ಒಂದು ವಿಚಾರ ಬಹುಶಃ ಸಾರ್ವಜನಿಕ ವಲಯದಲ್ಲೂ ಚರ್ಚೆಗೆ ಕಾರಣವಾಗಿದೆ. ಶಾಸಕರಾಗಿರುವಂಥ ಸುನೀಲ್ ಕುಮಾರ್ ಅವರು ಪತ್ರಿಕಾಗೋಷ್ಠಿಯನ್ನು ನಡೆಸಿ ಒಂದಷ್ಟು ಮಾಹಿತಿಯನ್ನು ನೀಡಿದ್ದಾರೆ. ಇನ್ನು ಹೋರಾಟಗಾರ್ತಿಯಾಗಿರುವಂಥ ದಿವ್ಯಾ ಅವರು ಕೂಡ ಒಂದಷ್ಟು ಮಾಹಿತಿಯನ್ನು ನೀಡಿದ್ದಾರೆ. ಇವತ್ತಿಗೆ ಹೋರಾಟವನ್ನು ನಿಲ್ಲಿಸಿದ್ದಾರೆ ಒಂದಷ್ಟು ಆರೋಗ್ಯದಲ್ಲಿ ಏರ್ಪೇರಾದ ಹಿನ್ನೆಲೆಯಲ್ಲಿ. ಆದರೆ ಯಾರಿಗೆಲ್ಲ ದೂರನ್ನು ನೀಡಿದ್ದೇವೆ ಅದನ್ನು ಫಾಲೋ ಅಪ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಒಟ್ಟಾರೆಯಾಗಲಿ ತುಳುನಾಡಿನ ಮಹಾಮೂರ್ತಿ ಮತ್ತು ಕಾರಣಿಕ ಶಕ್ತಿ ಪರಶುರಾಮ ಇದಕ್ಕೊಂದು ಸುಖಾಂತ್ಯ ಕರುಣಿಸಲು ಅನ್ನೋದೇ ನಮ್ಮೆಲ್ಲರ ಆಶಯ.